ಸೂಪರ್ ಸಿಂಗರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್, ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು ಸೂಪರ್ ಸಿಂಗರ್. ಹಾಯ್ ಹಲೋ ನಮಸ್ಕಾರ. ಅನ್ನನಕಲೆ ಅಕ್ಕನಕಲೆ ಅಜ್ಜ ಅಜ್ಜಿನಕಲೆ ಆಮೆ ತೆಲದಕಲೆ ಈಮೆ ತೆಲದಕಲೆ ಬರಿ ತೆಲದಕಲೆ ನಡು ತೆಲದಕಲೆ ಒನಸೈನಕಲೆ ಒನಸಾಯರಪ್ಪನಕಲೆ ತೋರದಕಲೆ ಸಪ್ರದಲ್ಲ ಅಕಲೆ ಮುನಕಲೆ ಮುಕ್ಲೇನ್ ಮಾತಿರಲ್ಲ ಒಂದು ಕಾರ್ಯಕ್ರಮ ಆತ್ಮೀಯವಾದ ಸ್ವಾಗತ ಬಂದದಲ್ಲೇ ನಿಂತಿರುವ ನಿಪುಣರೇ, ಕುಳಿತಿರೋ ಕುಶಲರ, ಅತ್ತೈದ ಚಲಿಸುತ್ತಿರುವ ಮಹನೀಯರ ಮಹಿಳೆಯರೇ, ಇತ್ತ ಕಡೆ ಚಿತ್ತ ಬಿಟ್ಟು ಕೇಳಿರಿ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಸೀಸನ್ 3 ಪವರ್ಡ್ ಬೈ ಸಂತೋಷ್ 2 ಸ್ಟಾರ್ ರೈಸ್ ಭದ್ರಾವತಿ. ಈ ಒಂದು ಸಂಚಿಕೆಯಲ್ಲಿ ನಾವು ಈ ಒಂದು ಸಂಗೀತ ಜರ್ನಿಯಲ್ಲಿ ಅದೆಷ್ಟೋ ಹಾಡುಗಾರರು ನಾವೆಲ್ಲರ ಜೊತೆಯಾಗಿ ಹಾಡಿ ತುಂಬ ಸಂತೋಷ ಪಟ್ಟಿದ್ದೇವೆ. ಹಾಗೆ ತೀರ್ಪುಗಾರರು ಅತ್ಯುತ್ತಮ ತೀರ್ಪುಗಳನ್ನು ಕೂಡ ನೀಡಿದ್ದಾರೆ. ಆದರೆ ಈ ಒಂದು ಸಂಚಿಕೆಯ ಹೊತ್ತಲ್ಲಿ ಒಂದು ಬೇಸರದ ವಿಚಾರ ಏನಪ್ಪ ಅಂತ ಹೇಳಿದರೆ, ಇಲ್ಲಿ 2 ಸ್ಪರ್ಧಿಗಳು ಎಲಿಮಿನೇಷನ್ ಕೂಡ ಆಗ್ತಾ ಇದ್ದಾರೆ. ಅದು ನಮಗೆ ಬೇಸರದ ವಿಚಾರ. ಏನೇ ಆಗಲಿ, ಇನ್ನೂ 2 ಸ್ಪರ್ಧಿಗಳು ಬಾಕಿ ಉಳಿದಿದ್ದಾರೆ. ಇವರನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂಥ ಹೊತ್ತು. ಆದರೆ ಅದಕ್ಕಿಂತ ಮೊದಲು ಇವತ್ತು ತೀರ್ಪುಗಾರರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂಥ ಸಮಯ. ನಿಮ್ಮೆಲ್ಲರ ಪ್ರೀತಿಯ ತುಳುನಾಡಿನ ಪ್ರಸಿದ್ಧ ಸಂಗೀತ ನಿರ್ದೇಶಕರಾದಂಥ ವಿ ಮನೋಹರ್ ಸರ್. ಇವರು ಅನೇಕ ಸಿನಿಮಾಗಳು, ಇವರು ಮಾಡಿದಂಥ ಸಂಗೀತ ನಿರ್ದೇಶನ ಮಾಡಿದಂಥ ಸಿನಿಮಾಗಳು ಜನ್ಮದ ಜೋಡಿ, ಓ ಮಲ್ಲಿಗೆ, ಸೂರ್ಯವಂಶ, ಹಾಗೆ ದುನಿಯಾ, ಕುರುಬನ ರಾಣಿ, ಕಿರಾತಕ, ಚಿಗುರಿದ ಕನಸು, ಹಾಗೆ ಗಣೇಶ ಸುಬ್ರಹ್ಮಣ್ಯ, ಇಂತಹ ಹಲವಾರು ಸಿನಿಮಾಗಳನ್ನು ಸಂಗೀತ ನಿರ್ದೇಶನವನ್ನು ಮಾಡಿದಂಥ ವಿ ಮನೋಹರ್ ಸರ್, ವಿಟ್ಲ ಮನೋಹರ್ ಸರ್ ನಮ್ಮ ಜೊತೆ ಇದ್ದಾರೆ. ನಮಗೆಲ್ಲರಿಗೂ ಹೆಮ್ಮೆ, ನೀವು ಈ ಒಂದು ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿದ್ದೀರಾ ಎನ್ನುವಂಥದ್ದು. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಹಾಗೆ ಇನ್ನೋರ್ವರು ವಿಶೇಷ ಕೇಶರಾಶಿಯ ನಮ್ಮೆಲ್ಲರ ಪ್ರೀತಿಯ ಅಣ್ಣ, ಗುರು ಅಣ್ಣ, ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುವಂಥ ಹೊತ್ತು. ಹಾಗೆ ಇವರು ಕೂಡ ಅದೆಷ್ಟೋ ಸಿನಿಮಾಗಳನ್ನು ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ಎ ಜೋಗಿ, ಉಪ್ಪಿಟ್ಟು, ಕರಿಯ, ಪಲ್ಲಕ್ಕಿ, ಅಮ್ಮ ಐ ಲವ್ ಯು, ಆಪ್ತ ಮಿತ್ರ, ಮೌರ್ಯ, ಕುಟುಂಬ, ನಾಗರಹಾವು, ಅರಮನೆ, ಸತ್ಯ ಇನ್ ಲವ್, ಅಪ್ಪು, ಚಂದು, ಹಾಲಿವುಡ್, ಅಭಿ, ಮಸ್ತಿ, ಆಟೋ ಶಂಕರ್, ಹಾಗೆ ಬಿಂದಾಸ್, ಬಸವ, ಆಪ್ತರಕ್ಷಕ, ನಂದಿ, ಏಕದಂತ, ಶಿವ, ಚೌಕ, ಪಾರ್ಥ, ಬ್ರಹ್ಮ, ಹಲವಾರು ಸಿನಿಮಾಗಳನ್ನು ಸಂಗೀತ ನಿರ್ದೇಶನವನ್ನು ಮಾಡಿದಂಥ ಗುರೂಜಿ ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಗುರೂಜಿ. ಇನ್ನೂರುಂಡ ಇಜ್ಜಿ ಒಕ್ಕ ನಾನು ಬಾಯ್ ಪಟ ಗುಡ್ ಗುಡ್. ಎಸ್. ಇನ್ನೂರವರು ಕದ್ರಿ ಕ್ಷೇತ್ರದಲ್ಲಿ ತನ್ನ ತಂದೆಯ ಹಾದಿಯಲ್ಲಿ ತನ್ನ ತಂದೆಯಂತೆ ಹೆಸರು ಮಾಡಿ ಜಿಲ್ಲೆ, ಹೊರ ಜಿಲ್ಲೆ, ಹೊರ ರಾಷ್ಟ್ರ, ಹೊರ ದೇಶಗಳಲ್ಲೂ ಹೆಸರನ್ನು ಮಾಡಿದಂಥ ಮಣಿಕಾಂತ್ ಕದ್ರಿ ಸರ್. ಇವರು ಕೂಡ ಅನೇಕ ಸಿನಿಮಾಗಳನ್ನು ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ಇವರು ಮಾಡಿದಂಥ ಸಂಗೀತ ನಿರ್ದೇಶನದ ಸಿನಿಮಾಗಳು ಪೃಥ್ವಿ, ಸವಾರಿ, ನಡುವೆ ಅಂತರವಿರಲಿ, ಲವ್ ಯು ರಚ್ಚು, ರಂಗ್ ಬಿರಂಗಿ, ಹಾಗೆ 9ನೇ ದಿಕ್ಕು, ಜಬರ್ದಸ್ತ್, ಶಂಕರ, ತುಳು ಸಿನಿಮಾ, ಮದುವೆ ಮನೆ, ರಂಗನಾಯಕಿ, ಚಂಡಿಕೋರಿ, ತುಳು, ತಮಿಳು, ತೆಲುಗು, ಕನ್ನಡ, 1-2 ಇವರು ಮಾಡಿದಂಥ ಅನೇಕ ಸಿನಿಮಾಗಳು ಎಲ್ಲರ ಜನರ ಮನಸ್ಸನ್ನು ಗೆದ್ದಂಥ ಅದೆಷ್ಟೋ ಹಾಡುಗಳಿದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ತೀರ್ಪುಗಾರರಾಗಿರೋದು ನಮ್ಮೆಲ್ಲರಿಗೂ ಸಂತೋಷದ, ಖುಷಿಯ ವಿಚಾರ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮಣಿಕಾಂತ್ ಕದ್ರಿ ಸರ್. ನಮ್ಮೊಂದಿಗೆ ಇನ್ನೋರ್ವರು, ಯಾವಾಗಲೂ ನಾನು ಹೇಳಲಿಕ್ಕಿದೆ, ಹಾಡನ್ನು ಹಾಡಬೇಕಾದ್ರೆ ಮುಂದೆ ನಿಂತಾಗ ಹಿಂದ್ಗಡೆಯಿಂದ ಹಿನ್ನೆಲೆ ವಾದಕರು ಅಷ್ಟೇ ಗಟ್ಟಿಯಾಗಿರಬೇಕು. ಹಾಗೆ ಇವರು ಬಾಲಿವುಡ್ ಆಗಿರ್ಬೋದು, ಹಾಗೆ ಸ್ಯಾಂಡಲ್ವುಡ್ ಆಗಿರ್ಬೋದು, ಅದೆಷ್ಟೋ ಸಂಗೀತ ನಿರ್ದೇಶಕರ ಜೊತೆ ಕೆಲಸವನ್ನು ಮಾಡಿದಂಥ ಅನುಭವ. ಇವರೊಂದು ಗಿಟಾರ್ ಹಿಡಿದು ಬಾರಿಸಿದರೆ ಎಲ್ರಿಗೂ ಒಂದು ಹುಮ್ಮಸ್ಸು, ತೇಜಸ್ಸು ಎಲ್ಲವೂ ಬರುತ್ತೆ. ಗುರುಜಿ ಜೊತೆ ಕೂಡ ಇವರು ಅದೆಷ್ಟೋ ಸಿನಿಮಾಗಳಿಗೆ ಗಿಟಾರಿಸ್ಟ್ ಆಗಿ, ಲೀಡ್ ಗಿಟಾರ್ ಆಗಿ, ಟಿ ವಿ ರಿಯಾಲಿಟಿ ಶೋ, ಹಾಗೆ ಎಲ್ಲ ಕಡೆಗಳಲ್ಲೂ ಕೂಡ ಹೆಸರನ್ನು ಮಾಡಿದಂಥ ನಮ್ಮೆಲ್ಲರ ಪ್ರೀತಿಯ ರಾಜ್ಗೋಪಾಲ್ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಇಷ್ಟೆಲ್ಲ ಸಾಧನೆಗಳನ್ನು ಮಾಡಿದಂಥ ತೀರ್ಪುಗಾರರು ನಮ್ಮೊಂದಿಗಿದ್ದಾರೆ. ಇದೇ ನಮ್ಮ ಸೂಪರ್ ಸಿಂಗರ್ನ ಸ್ಪೆಷಾಲಿಟಿ. ಇವರಿದ್ದ ಮೇಲೆ ತೀರ್ಪಲ್ಲಿ ಯಾವುದೇ ಗೊಂದಲಗಳು ಇರೋದು
ಚಾನ್ಸೇ ಇಲ್ಲ. ಹಾಗಾಗಿ ಎಲ್ಲರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಮುಂದಿನ ಕಂಟೆಸ್ಟೆಂಟ್ ಅನ್ನ ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಪಲ್ಲವಿ ಆರ್ಕೆ.
ತುಸು ಮೆಲ್ಲ ಬೀಸೋ ಗಾಳಿ, ಮೆಲ್ಲ ಗಾಳಿ ಬೀಸ್ತಾ ಇತ್ತು. ಪಲ್ಲವಿಯವರೇ, ಪಲ್ಲವಿಯವರೇ ಹೇಗಿದ್ದೀರಿ? ಪಲ್ಲವಿಯವರೇ, ಒಂದು ಹೋಮ್ಲಿ ಲುಕ್ಕಲ್ಲಿ ಬಂದಿದ್ದೀರಿ. ಓಕೆ, ನೀವು ಹೇಗಿದ್ದೀರಾ? ಚೆನ್ನಾಗಿ. ಏನು ಮಾಡ್ಕೊಂಡಿದ್ದೀರಿ? B.Com ಓದ್ತಿದ್ದೇನೆ, CA ಕೂಡ ಟ್ರೈ ಮಾಡ್ತಿದ್ದೇನೆ. ಹೌದಾ? ತುಂಬ ಖುಷಿ ಆಯಿತು ನಿಮ್ಮನ್ನು ನೋಡಿ ಪಲ್ಲವಿಯವರೇ. ಮೊನ್ನೆಯಿಂದ ಹೇಳ್ತಿದ್ದೇನೆ ಪಲ್ಲವಿ, ನೀವು ಹಾಡಿದಂಥ ಪಲ್ಲವಿ ಚರಣ ಹೇಗಾಯಿತು, ಹೇಗೆ ಅನಿಸ್ತು ಅಂತ ಜಡ್ಜಸ್ ಹತ್ರ ಕೇಳುವಂತ ಆಗುತ್ತು. ಓಕೆ, ಸರಿ. ಮೊದಲಿಗೆ ಮಣಿಕಾಂತ್ ಕದ್ರಿ ಸರ್. ಎಸ್ ಪಲ್ಲವಿ, ನಮಸ್ತೆ ಸರ್. ನಮಸ್ತೆ. ತುಂಬ ಚೆನ್ನಾಗಿತ್ತು. ಸಿಂಪಲ್ ಸಾಂಗ್ ಸೆಲೆಕ್ಷನ್ ಆ್ಯಂಡ್ ಶ್ರುತಿ ಕೂಡ ಎಲ್ಲ ಕರೆಕ್ಟಾಗಿತ್ತು. ಒಂದೆರಡು ಚಿಕ್ಕ ಚಿಕ್ಕ ಪ್ರಾಬ್ಲಮ್ಗಳು, ಬಟ್ ಓವರಾಲ್ ಕಾನ್ಫಿಡೆನ್ಸಲ್ಲಿ ಹಾಡಿದ್ರಿ. ಸೊ ಇದೇ ಥರ ಚೆನ್ನಾಗಿ ಹಾಡಿ ನೆಕ್ಸ್ಟ್ಗೆ. ಓಕೆ, ಗುಡ್ ಲಕ್. ಥ್ಯಾಂಕ್ ಯು ಸರ್. ಎಸ್ ಸರ್. ಪಲ್ಲವಿಯವರೇ, ತುಸು ಬೀಸೋ ಮೆಲ್ಲ ಬೀಸೋ ಗಾಳಿಗೆ ಜೋರಾಗಿ ಗಾಳಿ ಬೀಸಿ ಖುಷಿ ಆಗಲಿಲ್ಲ? ಖುಷಿ ಆಯ್ತು. ನನಗೆ ಖುಷಿಯನ್ನು ವ್ಯಕ್ತಪಡಿಸಬೇಕು, ನಾನು ಯಾವಾಗಲೂ ಅದೇ ಹೇಳೋದು. ಖುಷಿ ಪಡಿ ನೋಡ, ಇಷ್ಟೇ ಖುಷಿಯಾ? ಯಾವಾಗಲೂ ಇನ್ನು ಸ್ವಲ್ಪ ಜಾಸ್ತಿ ಮಾಡಬೇಕು ಖುಷಿ. ಈ ತುಸು ಮೆಲ್ಲ ಬೀಸೋ ಗಾಳಿ ಎಲ್ಲಿ ಬೀಸೋದು? ಪಾರ್ಕ್ಗಳಲ್ಲಿ, ಆಮೇಲೆ ಇಂತಹ ಹೊರಗಡೆ ಎಲ್ಲ, ಈ ಬೀಚ್ ಹತ್ರ ಎಲ್ಲ ಹೋದರೆ ಜಾಸ್ತಿ ಬೀಸ್ತದೆ, ಹೌದಲ್ವಾ? ಹಾಂ, ಆಗ ನಿಮಗೆ ಇವಾಗ ಜೋರು ಗಾಳಿ ಬೀಸಿದೆ, ಖುಷಿ ಜಾಸ್ತಿ ಆಗಬೇಕು, ಡಬಲ್ ಖುಷಿ ಅಲ್ವಾ? ಇನ್ನೊಮ್ಮೆ ಜೋರು ಖುಷಿ ಬೇಡಿ. ಹಾಂ, ಸಾಕು, ಅಷ್ಟು ಸಾಕು. ನಿಮಗೆ ಡಿಂಪಲ್ ಬಿತ್ತು ನೋಡಿ ಈ ಖುಷಿಯಲ್ಲಿ. ಅವರು ಮೆಲ್ಲ ಬೀಸಲಿ ಅಂತ ಏನಕ್ಕೆ ಹೇಳಿದ್ರು ಹೇಳಿ? ಯಾಕೆ? ನೀವು ಲುಂಗಿ ಹಾಕಿದ್ರೆ ಇದಾಕಿ ಧೋತಿ ಹಾಕಿದ್ರೆ ಮೇಲೆ ಹೋಗ್ತದೆ ಅಂತ. ಆಗ ಮೆಲ್ಲ ಬೀಸಿದ್ರೆ ಚೆನ್ನಾಗಿರೋದು. ಹೌದು, ನೀವು ಒಳ್ಳೆ ಐಡಿಯಾ ಇತ್ತು, ಇಲ್ಲಾಂದರೆ ಲುಂಗಿ ಮೇಲೆ ಹೋಗ್ತಿತ್ತು ನಿಮ್ಮ ಗಾಳಿ ಬೀಸುವಾಗ. ಇನ್ನು ಪುರ ಪಾಡ್ದೆ. ಎಸ್, ಆಯಿತು. ಈಗ ಇನ್ನೊಂದು ವಿಟ್ಲದ ಕಡೆಯಿಂದ ಗಾಳಿ ಬೀಸಲಿಗಿದೆ, ನೋಡುವ. ಪಿ ಮನೋಹರ್ ಸರ್. ಪಲ್ಲವಿ, ನಮಸ್ತೆ ಸರ್. ನಮಸ್ತೆ ಮಾ. ಒಳ್ಳೆ ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ. ಒಳ್ಳೆ ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ. ಥ್ಯಾಂಕ್ ಯು ಸರ್. ಯಾರು ಇದರ ರಾಗ ಸಂಯೋಜಕರು? ಸಂಗೀತ ಮತ್ತು ಸಾಹಿತ್ಯ ಹಂಸಲೇಖ ಸರ್. ಹಾಡಿದ್ದು SPB ಸರ್. ಕರೆಕ್ಟ್. ಓಕೆ, ಗುಡ್. ಒಂದು ಸುಮಧುರವಾದ ಗೀತೆ ಇದು. ಅದನ್ನು ನೀವು ಚೆನ್ನಾಗಿ ಹಾಡಿದಿರಿ. ಸಂಗೀತ ಕಲಿತಾ ಇದ್ದೀರಾ? ಹೌದು ಸರ್. ವೆರಿ ಗುಡ್. ಸಂಗೀತ ಕಲ್ತ್ರೇ ಇಷ್ಟು ಚೆನ್ನಾಗಿ ಹಾಡೋದಕ್ಕೆ ಸಾಧ್ಯ ಆಗೋದು. ಇಲ್ಲಾಂದರೆ ತುಂಬ ಮಂದಿ ಹಾಡ್ತಾರೆ, ಅವರು ಒಂದು ಅಂದ್ಕೊಂಡಿರ್ತಾರೆ ನಾವು ಚೆನ್ನಾಗಿ ಹಾಡ್ತೀವಿ ಅಂತ, ಆದರೆ ಅವರ ತಪ್ಪುಗಳು ಅವರಿಗೆ ಗೊತ್ತಾಗೋದೇ ಇಲ್ಲ. ಎಲ್ಲೆಲ್ಲಿ ಸ್ವರ ಮಿಸ್ಟೇಕ್ ಆಗ್ತದೆ, ಎಲ್ಲಿ ಸ್ವರ ಮಿಸ್ ಆಗಿದೆ, ಎಲ್ಲಿ ಅಪಸ್ವರ ಬಂದಿದೆ ಅವ್ರಿಗೆ ಗೊತ್ತಾಗಲ್ಲ. ನಾವು ಚೆನ್ನಾಗಿ ಆಡ್ತೀವಲ್ಲ. ನನ್ನ ಹತ್ರ ತುಂಬ ಮಂದಿ ಕೇಳ್ತಾರೆ, ನಾವು ಚೆನ್ನಾಗಿ ಆಡ್ತೀವಲ್ಲ ಸರ್, ನೀವು ಅವಕಾಶ ಕೊಡೋದಿಲ್ಲ. ಇಲ್ಲಮ್ಮ, ಸ್ವಲ್ಪ ಅಪಸ್ವರ ಎಲ್ಲ ಎಲ್ಲಿ ಸರ್ ಅಪಸ್ವರ ಅಂತ. ಸರ್, ನಾನು ಎಲ್ಲಿಂದ ತೋರಿಸ್ಲಿ ಹೀಗೆ. ಹಾಗಾಗಿ ಸಂಗೀತ ಗಾಯಕರು, ನಿಮಗೆ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅಂತ ಇದೆಯಾ, ಸುಮ್ಮನೆ ಹಾಗೆ ಒಂದು ಈ ಥರ ವೇದಿಕೆಯಲ್ಲಿ ಆಡಿ ಚಪ್ಪಾಳೆಗಿಟ್ಟಿಸಿ ಸಾಕು ಅಂತಿದೆಯಾ? ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅಂತ ಆಸೆ. ವೆರಿ ಗುಡ್. ಈ ಥರ ಒಂದು ಗುರಿ ಇಟ್ಕೋಬೇಕು ಸಿಂಗರ್ಸು. ಈ ಥರ ಒಂದು ಧ್ಯೇಯ, ಇವತ್ತೊಂದು ಗುರಿ, ನಾನು ಒಳ್ಳೆ ಸಿಂಗರ್ ಆಗಬೇಕು, ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು, ಜನಪ್ರಿಯ ಗಾಯಕಿ ಆಗಬೇಕು, ಗಾಯಕ ಆಗಬೇಕು ಅಂತ ಗುರಿ ಇಟ್ಕೊಂಡು ಸಂಗೀತವನ್ನು ಕಲಿತು ಸ್ವರಸ್ಥಾನಗಳೆಲ್ಲ ಗೊತ್ತಾಗ್ಬಿಟ್ರೆ, ಈ ಹಾಡು ಏನು ಹಾಡಿದ್ರಲ್ಲ ಅದು ಸ್ವರದಲ್ಲಿ ಹೇಳೋ ರೀತಿಯಲ್ಲಿ ನಿಮಗೆ ಅಭ್ಯಾಸ ಆಗಬೇಕು, ಸ್ವರ ನೆನಪಲ್ಲಿರಬೇಕು. ಆಗ ನಿಮಗೆ ಅದು ಸಿದ್ಧಿ ಆಗ್ತದೆ. ನೀವು ಈಗಾಗಲೇ ಆ ದಾರಿಯಲ್ಲಿದ್ದೀರಿ. ಆಲ್ ದಿ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಎಸ್ ಪಲ್ಲವಿಯವರೇ, ಹೇಗೆ ಅನ್ನಿಸ್ತು? ಇಷ್ಟೊಳ್ಳೆ ಕಮೆಂಟ್ ಬಂದಿದೆ, ಇಷ್ಟು ಜೋರಾಗಿ ಗಾಳಿ ಬೀಸಿದೆ ಆ ಕಡೆಯಿಂದ. ಖುಷಿ ಆಯಿತು. ಅಷ್ಟೇ? ಸ್ವಲ್ಪ ಜಾಸ್ತಿ ಏನಿಲ್ಲ? ತುಂಬ ಖುಷಿ ಆಯಿತು. ಐಶ್, ಸ್ವಲ್ಪ ಜಾಸ್ತಿ ತುಂಬ ಖುಷಿ ಆಯಿತು, ಇನ್ನು ಸ್ವಲ್ಪ ಜಾಸ್ತಿ ತುಂಬ ಖುಷಿ ಆಯಿತು. ಹಾಗಾಯಿತು. ನೀವು ಮಾತಾಡುವ ಶೈಲಿ ಚೆನ್ನಾಗಿದೆ. ಥ್ಯಾಂಕ್ ಯು. ಒಂದು ನ್ಯೂಸ್ ಓದಿದ ಥರ. ಹೌದು, ಧನ್ಯವಾದಗಳು. ಬರ್ತೇನೆ ಅಷ್ಟೇ, ಲೆಕ್ಕದ ಮಾತುಗಳು. ಮಂಗಳೂರಿನಲ್ಲಿ ಹಾಂ ಆ ಥರ ಮಾತಾಡು. ನೀವು ನ್ಯೂಸ್ ರಿಪೋರ್ಟರ್ ಓದಬೇಕು ಅಂತ ಆಸೆ ಇದೆಯಾ? ಇಲ್ಲ, ಹಾಡಬೇಕಂತ. ಆಯಿತು, ಖುಷಿ ಪಡಿ, ನಗ್ನಗ್ತಾ ಇರಿ. ಪಲ್ಲವಿಯವರೇ, ಅವರು ಏನು ಹೇಳಿದ್ದಾರೆ ಹಾಗೆ ಇರಿ. ಆಲ್ ದಿ ಬೆಸ್ಟ್. ನಮ್ಮ ಸೂಪರ್ ಸಿಂಗರ್ ಬ್ರೇಕ್ನ ನಂತರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸನ್ ಪ್ರೀಮಿಯಂ ರಿಪ್ ಅಂಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಸೀಸನ್ 3 ಪವರ್ಡ್ ಬೈ ಸಂತೋಷ್ 2 ಸ್ಟಾರ್ ರೈಸ್ ಭದ್ರಾವತಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರವನ್ನು ನೀಡಿದವರು ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆ ಧೃತಿ ಮಸಾಲಾ, ವಿಸ್ಮಯ ಪರಶಿನ ಕಡಾವು ಕಣ್ಣೂರು, ಹಾಗೆ ಎಲ್ರಿಗೂ ಸಹಕರಿಸಿದಂಥ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇದೀಗ ಮುಂದಿನ
ಸ್ಪರ್ಧಿಯನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಇವರು ನಿಮ್ಮೆಲ್ಲರ ಪ್ರೀತಿಯ ವಿಜಯ ಲಕ್ಷ್ಮಿ. ದೇವರಾಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು. ಕೇಳದೆ ಸುಖವ ತರುವ, ಹೇಳದೆ ದುಃಖವ ಕೊಡುವ, ತನ್ನ ಮನದಂತೆ ಕುಣಿಸಿ ಆಡುವ ದೇವರಾಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು. ಕೇಳದೆ ಸುಖವ ತರುವ, ಹೇಳದೆ ದುಃಖವ ಕೊಡುವ, ತನ್ನ ಮನದಂತೆ ಕುಣಿಸಿ ಆಡುವ ದೇವರಾಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು. ಹೊಸ ಹೊಸ ರಾಗ ಅನುದಿನ ಮೂಡಿ, ವಿಧ ವಿಧ ಭಾವ ಜೊತೆಯಲ್ಲಿ ಕೂಡಿ, ಸಂತಸವೊಮ್ಮೆ ವೇದನೆಯೊಮ್ಮೆ, ನೋವಲಿ ಹೃದಯ ಹಿಂಡುವುದೊಮ್ಮೆ. ಬಾಳಿನ ಈ ಹಾಡಿನ ಪ್ರೀತಿ, ಬಾಳಿನ ಈ ಹಾಡಿನ ಪ್ರೀತಿ, ಯಾರು ಇಂದು ಬಲ್ಲವರು ದೇವರಾಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು. ಕಾನನ ಬರಲಿ ಕೊರಕಲೆ ಇರಲಿ, ಓಡುವ ನದಿಯು ಸಾಗುವ ಹಾಗೆ, ಹೂಬನವಿರಲಿ ಮರುಭೂಮಿ ಬರಲಿ, ನಿಲ್ಲದೆ ಗಾಳಿ ಬೀಸುವ ಹಾಗೆ, ನಿಲ್ಲದ ಈ ಪಯಣದ ಗುರಿಯ, ನಿಲ್ಲದ ಈ ಪಯಣದ ಗುರಿಯ, ಯಾರು ಇಂದು ಕಂಡವರು ದೇವರಾಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು. ಕೇಳದೆ ಸುಖವ ತರುವ, ಹೇಳದೆ ದುಃಖವ ಕೊಡುವ, ತನ್ನ ಮನದಂತೆ ಕುಣಿಸಿ ಆಡುವ ದೇವರಾಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು. ಭಾಗ್ಯಲಕ್ಷ್ಮಿ ಅವರೇ, ದೇವರ ಆಟ ಬಲ್ಲವರು ಯಾರು? ಭಾಗ್ಯಲಕ್ಷ್ಮಿ ಅಲ್ಲ, ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ಅವರೇ, ನೋಡಿ ನಿಮಗೇನೋ ಭಾಗ್ಯ ಇದೆ. ಹಾಗಾದರೆ ನೋಡು, ಸಡನ್ ನನ್ನ ಬಾಯಲ್ಲಿ ಭಾಗ್ಯ ಬಂತು ನೋಡಿ. ನೀವು ವಿಜಯಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಅದೃಷ್ಟಲಕ್ಷ್ಮಿ, ವರಲಕ್ಷ್ಮಿ, ಎಲ್ಲ ಲಕ್ಷ್ಮಿ ಅಲ್ವಾ? ಮನೆಯಲ್ಲಿ ಹೇಳೋದಿಲ್ಲ? ಹೌದು ಹೇಳ್ತಾರೆ. ಹೇಳ್ತಾರಲ್ಲ, ನಿಮ್ಮ ಮುಖದಲ್ಲಿ ಆ ಛಾಯೆ ಇದೆ.
ಸೊ ಹಾಗಾಗಿ ನಿಮ್ಮ ಇವತ್ತಿನ ಭಾಗ್ಯ ಹೇಗಿದೆ ಎನ್ನುವಂಥದ್ದನ್ನು ಜಡ್ಜಸ್ಗಳ ಹತ್ರ ಕೇಳುವಂಥ ಹೊತ್ತು. ಮಣಿಕಾಂತ್ ಕದ್ರಿ ಸರ್, ನಮ್ಮ ವಿಜಯಲಕ್ಷ್ಮಿಯ ಪರ್ಫಾರ್ಮೆನ್ಸ್ ಹೇಗೆ ಅನಿಸ್ತು ಸರ್ ನಿಮಗೆ? ವಿಜಯಲಕ್ಷ್ಮಿ ಸರ್ ನಮಸ್ತೆ. ನಮಸ್ತೆ. ಈ ಹಾಡಲ್ಲಿ ನೀವು ಜಯಲಕ್ಷ್ಮಿ ಆಗಿದ್ದೀರಾ. ವಾವ್, ಥ್ಯಾಂಕ್ ಯು ಸರ್. ವೆರಿ ಪರ್ಫೆಕ್ಟ್ಲಿ ಸಿಲೆಕ್ಟೆಡ್ ಸಾಂಗ್ ಫಾರ್ ಯುವರ್ ವಾಯ್ಸ್ ಕಲ್ಚರ್. ಕರೆಕ್ಟಾಗಿದೆ. ಪ್ರತಿಯೊಂದು ಗಮಕಗಳಾಗಲಿ ಅಥವಾ ಪಲುಕುಗಳಾಗಲಿ ಎಷ್ಟು ಬೇಕೋ ಅಷ್ಟೇ ಇತ್ತು. ಬ್ಯೂಟಿಫುಲ್ ಆಗಿತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೆ. ಲಾಸ್ಟ್ ಲೈನ್ ಮಾತ್ರ ಶ್ರುತಿ ಇಲ್ಲದೆ ಮಿಸ್ ಆಯಿತು. ಬಟ್ ಪರವಾಗಿಲ್ಲ, ಓವರಾಲ್ ತುಂಬ ಚೆನ್ನಾಗಿ ಒಂದು ಒಳ್ಳೆ ಪ್ರೊಫೆಷ್ನಲ್ ಲೆವೆಲಲ್ಲಿ ಹಾಡಿದ್ದೀರಾ. ತುಂಬ ಮುದ್ದಾಗಿತ್ತು ನೋಡೋಕ್ಕೂ ಕೇಳೋಕ್ಕೂ. ಸೊ ಥ್ಯಾಂಕ್ ಯು ಸರ್. ಶಿ ಆಲ್ ದ ಬೆಸ್ಟ್. ಇದೇ ಥರ ನೆಕ್ಸ್ಟ್ ಸಾಂಗ್ಗಳನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ ಹಾಗೂ ಭಾವಪೂರ್ಣವಾಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಗುಡ್ ಲಕ್. ನೋಡಿ, ನನ್ನ ಬಾಯಲ್ಲಿ ಹಾಗೆ ಒಮ್ಮೆ ಎಲ್ಲರ ಹತ್ರ ಹಾಗೆ ಮಾತು ಬರೋದಿಲ್ಲ. ಒಮ್ಮೆ ಬಂದರೆ ಆಯಿತು, ಮುಗೀತು. ಭಾಗ್ಯ ನೋಡಿ, ಭಾಗ್ಯ ಲಕ್ಷ್ಮಿ ಒಮ್ಮೆಲೆ ಆ ಭಾಗ್ಯ ಹೇಗೆ ಅನಿಸ್ತು ನೋಡಿ ಕಮೆಂಟ್ಸ್. ತುಂಬ ಖುಷಿ ಆಯಿತು. ಕಾಣಿಸಲ್ಲ ಮುಖದಲ್ಲಿ, ಸ್ವಲ್ಪ ಇನ್ನೂ ಬರಲಿ. ನಿಮ್ಮ ಥರ ನಮ್ಗೆ ಎಕ್ಸ್ಪ್ರೆಷನ್ ಕೊಡೋಕ್ಕೆ ಬರಲ್ಲ. ಅಯ್ಯೋ ದೇವ, ಭಾಗ್ಯಲಕ್ಷ್ಮಿ ಅದೃಷ್ಟ ಲಕ್ಷ್ಮಿ ಆಯಿತು ಆ ಕಮೆಂಟು. ಈಗ ನಮ್ಮ ಮನೋಹರ್ ಸರ್ ಹತ್ರ ಕೇಳೋಣ, ಹೇಗೆ ಹಾಡಿದ್ದೀರಂತ. ನೀವೇ ಕೇಳಿ. ಸರ್ ಹೇಗಾಯಿತು ಹಾಡಿದ್ದು? ಸ್ವಲ್ಪ ಜೋರಾಗಿ ಕೇಳಿ ಅವರಿಗೆ. ಸರ್ ಮನೋಹರ್ ಸರ್ ಹಾಡಿದ್ದು ಹೇಗಾಯ್ತು? ನಾನು ಈಗಾಗಲೇ ಮಣಿಯವರು ಹೇಳಿದರು ಸೂಪರಾಗಿ ಹಾಡಿದ್ರಿ ಅಂತ. ನಂದು ಸೇಮ್ ಡಿಟೋ. ಇದು ಯಾರು ಸಂಗೀತ ನಿರ್ದೇಶಕರು? ರಾಜ ನಾಗೇಂದ್ರ ಅವರು. ಹಬ್ಬ, ಥ್ಯಾಂಕ್ಸ್. ನಮ್ಮ ಕರ್ನಾಟಕದ ಹೆಮ್ಮೆಯ ಸಂಗೀತ ನಿರ್ದೇಶಕ ಅವರು. 40 ವರ್ಷ ನಾನ್ ಸ್ಟಾಪ್ ಮೆಲಡಿ ಕೊಟ್ಟಂಥವರು. ಇಂಡಿಯಾದಲ್ಲಿ ಆ ಥರ ಕೆಲವೇ ಮಂದಿ, 3-4 ಮಂದಿ ಅಷ್ಟೇ. ಅವರಲ್ಲಿ ರಾಜ ನಾಗೇಂದ್ರ ಅವರೊಬ್ಬರು. ಈ ಹಾಡನ್ನು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದರು. ಆಮೇಲೆ ನೀವು ಚೆನ್ನಾಗಿ ಹಾಡಿದ್ರಮ್ಮ ವಿಜಯಲಕ್ಷ್ಮಿ. ಮಂಜು ಅವರೇ, ಎಸ್ ಸರ್, ನಿಮ್ಮ ಮನಸ್ಸಂತೋಷ ಆಗಿರುತ್ತೆ ಈ ಹಾಡು ಕೇಳಿ. ಖಂಡಿತ ನನಗೆ ಖುಷಿ ಆಯಿತು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಹಾಂ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹಾಗೆ ಮನಸ್ಸು ಗೊತ್ತಾಯ್ತು. ಖುಷಿ ಆಯಿತು. ಗೊತ್ತಾಯ್ತು. ಆಲ್ ದಿ ಬೆಸ್ಟ್ ವಿಜಯಲಕ್ಷ್ಮಿ. ಥ್ಯಾಂಕ್ ಯು ಸರ್. ಗುಡ್ ಲಕ್. ವಿಜಯಲಕ್ಷ್ಮಿ ಚೆನ್ನಾಗಿ ಹಾಡಿದ್ರಿ. ಐ ಥಿಂಕ್ ವೆರಿ ಮೈನ್ಯೂಟ್ ಮಿಸ್ಟೇಕ್ಸ್ ಒಂದು ಎರಡು ಬಿಟ್ಟರೆ ಐ ಥಿಂಕ್ ದ ಹಾಡು ವಾಸ್ ವೆರಿ ಪ್ರೊಫೆಷನಲಿ ಸಾಂಗ್. ಗುಡ್, ಯು ಗಾಟ್ ಅ ಗುಡ್ ಫ್ಯೂಚರ್. ಥ್ಯಾಂಕ್ ಯು ಸೋ ಮಚ್ ಸರ್. ವಿಜಯಲಕ್ಷ್ಮಿ, ಆ ಕೊನೆಯದು ಪಲ್ಲವೆಲ್ಲಿಂದ ಏನು ಹಾಡಿದ್ರಲ್ಲ, ಅದು ಒರಿಜಿನಲ್ ಇದೆಯಾ ನೀವು ಮಾಡಿದ್ದ? ಅದು ನಾನು ಮಾಡಿದ್ದು ಸರ್. ಹಾಡಿ ಒಂದ್ಸಲ ಅದು. ದೇವರಾಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು, ಕೇಳದೆ ಸುಖವ ತರುವ, ಹೇಳದೆ ದುಃಖವ ಕೊಡುವ, ತನ್ನ ಮನದಂತೆ ಕುಣಿಸಿ ಆಡುವ. ಓಕೆ, ಗುಡ್ ಇಂಪ್ರೈಸೇಷನ್, ಕಂಗ್ರಾಟ್ಸ್, ಚೆನ್ನಾಗಿತ್ತು ಅದು. ಥ್ಯಾಂಕ್ ಯು ಸರ್. ಎಸ್, ಭಾಗ್ಯಲಕ್ಷ್ಮಿ, ವಿಜಯಲಕ್ಷ್ಮಿ ಅವರೇ ನೋಡಿ, ಭಾಳ ಅದ್ಭುತವಾದಂಥ ಕಮೆಂಟ್ಸ್ಗಳನ್ನು ಪಡ್ಕೊಂಡಿದ್ದೀರಾ. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಹಾಂ, ಅಷ್ಟೇ ಮತ್ತೆಂತ ಸಾಕಾ? ಭಾಗ್ಯಲಕ್ಷ್ಮಿ, ಇಷ್ಟು ಒಳ್ಳೆ ಕಮೆಂಟ್ ಬರೋ ಖುಷಿ ಪಡಬೇಕು. ಅದು ದೇವರ ಪಡ್ತಾ ಇದ್ದೀನಲ್ಲ ಒಳಗಿಂದ. ಎಲ್ಲರೂ ಒಳಗಿಂದ ಖುಷಿ ಪಟ್ಟರೆ ಹೊರಗಿಂದ ಖುಷಿ ಪಡೋರು ಯಾರು? ನಾನೊಬ್ಬನೇ. ನಾನು ದೇವರ ಆಟ ಬಲ್ಲವರು ಯಾರು ಅಂದರೆ, ದೇವರ ಆಟವನ್ನು ಯಾರಿಗೂ ಗೊತ್ತಿಲ್ಲ. ನಮ್ಮ ಜೀವನ ಎನ್ನುವಂಥದ್ದು ನೀರನ್ನು ಮೇಲಿನ ಗುಳ್ಳೆ ಥರ. ಇವತ್ತಿರುವವರು ನಾಳೆ ಇದ್ದೀವಾ? ಇವತ್ತು ನಾನಿದ್ದೆ, ನಾಳೆ ಇದ್ದೇನಾ? ನಾಳೆ ಬರೋದಿಲ್ಲ ಶೂಟಿಂಗ್ಗೆ. ನಾಳೆ ಇದ್ದೇನೆ, ಇವ್ರು ಇಲ್ಲ ಅಂತ ಮೇರೆಗೆ ಯಾನು ನೀವು ಹುಷಾರಿಜ್ಜನ್ ಲಾಯಕ ತೋಜುವನ ಅಂದು ನಾಳೆ ಇದ್ದೇನೆ ಆಯ್ತಮ್ಮ, ನಾಡ್ದಿಲ್ಲ ಆಯಿತಾ? ಒಂದು ದೇವರ ಹತ್ರ ಹೇಳಿ ಹೋಗುವಾಗ ಆಯಿತು. ಓಕೆ ವಿಜಯಲಕ್ಷ್ಮಿ ಅವರೇ, ನಿಮಗೆ ವಿಜಯ ಯಾವತ್ತು ಸಿಗ್ತಾ ಇರಲಿ. ವಿಜಯವಾಗಿ. ಥ್ಯಾಂಕ್ ಯು. ಓಕೆ ಕೂಡ ಓಕೆ. ಇವತ್ತಿನ ಸಂಚಿಕೆಯ ಮುಂದಿನ ಸ್ಪರ್ಧೆಯನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ನೈಮಿಷಾ ಶೆಡಿ. दिल की तपिश आज है आफताब, आफताब बजी मोरे दिल की तपिश आज है आफताब.
तपिश आज है आफताब सरे गम पदा पम गरे सनि धनी सरे गम प रे गम पदा गम बदनी म बदनी सा दिल की तपिश आज है पहला सावन जैसे बरसे पहला सावन महके आंगनिया बहके आज जिया है संगीत की जीती गीत सुनकर इस दिल की ये धड़कन बिसुराए हर गम गूंजे जब हर पल हर दम तन मन भरमाए दिल की तपिश आज है आफताब है आफताब है आफताब ನೈಮಿಷಾ ಶೆಟ್ಟಿ. ಓಕೆ, ಡೈರೆಕ್ಟಾಗಿ ಏನು ಕಮೆಂಟ್ ಕೊಡ್ತಾರೆ ಅಂತ ಜಡ್ಜಸ್ ಹತ್ರ ಹೋಗೋಣಲ್ಲ. ಎಸ್ ಸರ್. ಗುರು ಅಣ್ಣ. ನೈಮಿಷ, ಸರ್ ಎಷ್ಟು ವರ್ಷದಿಂದ ಕಲಿತಾ ಇದ್ದೀರಾ? ಸರ್ ಫಸ್ಟ್ ಸ್ಟ್ಯಾಂಡರ್ಡ್. ಅಂದರೆ ಎಷ್ಟು ವರ್ಷ ಆಯಿತು? ನಾನು ಇಷ್ಟು ವರ್ಷದಿಂದ ಕಲಿತಾ ಇದ್ದೀರಾ? ಸ್ಟ್ಯಾಂಡರ್ಡ್ ಅಂದರೆ ನಿಯರ್ಲಿ 15 years. ಓಕೆ ಓಕೆ. ನೀವಾಗ 10th ಇಯರ್ MBA. ಯಾ, ಚೆನ್ನಾಗಿತ್ತು ಅದು, ಹಾಡು ಚೆನ್ನಾಗಿತ್ತು. ಅಂದರೆ ಪರ್ಫೆಕ್ಷನ್ ಕುಡ್ ಹ್ಯಾವ್ ಬೀನ್ ಬೆಟರ್, ಪಿಚಿಂಗ್ ಕುಡ್ ಹ್ಯಾವ್ ಬೀನ್ ಬೆಟರ್. ಗೊತ್ತಾಗತ್ತಾ ಹಾಡುವಾಗ? ಎಸ್ ಸರ್. ಈಗ ಲೋ ನೋಟ್ಸ್ ರೀಚ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಇಟ್ಸ್ ಅ ಕಂಪ್ಯಾರಿಟಿವ್ಲಿ ವೆರಿ ಟಫ್ ಸಾಂಗ್ ಫಾರ್ ದಿಸ್. ನಿಮ್ಮ ಲೆವೆಲ್ಗೆ ಐ ಫೆಲ್ಟ್ ಇಟ್ ವಾಸ್ ಅ ಲಿಟಲ್ ಅರ್ಲಿ ತಗೊಂಡ್ರಿ ಸಾಂಗ್ ಅಂತ. ನಿಮ್ಗೆ ಏನನ್ನಿಸ್ತು ಹಾಡುವಾಗ? ಸರ್ ಸ್ವಲ್ಪ ಅಲ್ಲಿ ಸ್ವರಗಳು ಆಚೆ ಈಚೆ ಆಯಿತು, ಬಿಕಾಸ್ ಲ್ಯಾಕ್ ಆಫ್ ಪ್ರಾಕ್ಟೀಸ್. ಹಾಗೆ ಆಗುತ್ತೆ. ಕಾಂಪಿಟಿಷನ್ ಆಗಾದರೆ ಏನಾಗುತ್ತೆ? ಜಡ್ಜ್ಮೆಂಟ್ ತುಂಬ ಕಷ್ಟ ಆಗುತ್ತೆ. ಜಜ್ಮೆಂಟ್ ನಮಗೆ ಸುಲಭ ಆಗುತ್ತೆ. ನಮಗೆ ಸುಲಭ, ಎಲ್ಲರೂ ಚೆನ್ನಾಗಿ ಹಾಡಿದ್ರೆ ನಮ್ಗೆ ಕಷ್ಟ ಆಗುತ್ತೆ ಅಲ್ವಾ? ಆ್ಯಕ್ಚುಲಿ ಪೊಟೆನ್ಷಿಯಲ್ ಇದೆ. ಓಕೆ, ಯಾಕಂದರೆ ಈ ತಾಳನೂ ಇಟ್ಸ್ ಎ ಸಿಂಪಲ್ ತಾಳ, ಬಟ್ ಇಟ್ಸ್ ಎ ಕಾಂಪ್ಲಿಕೇಟೆಡ್ ಕಂಪೋಸಿಂಗ್. ಚೆನ್ನಾಗಿದೆ. ಎಕ್ಸ್ಪೆಕ್ಟೇಷನ್ ಹೈ ಇದೆ. ಅಂದರೆ ಇದರಲ್ಲಿ ವಿ ಆರ್ ಎಕ್ಸ್ಪೆಕ್ಟಿಂಗ್ ಮೋರ್ ರಿಸಲ್ಟ್ ಇನ್ ದಿಸ್. ಹಾಡಿದ್ದು ಓಕೆ, ಇಟ್ಸ್ ನಾಟ್ ಲೈಕ್ ಕೆಡ್ದಾಗಂತೂ ಇಲ್ಲ, ಡೆಫಿನೆಟ್ ಆಗಿಲ್ಲ. ಬಟ್ ವಿ ನೀಡೆಡ್ ಎ ಲಿಟಲ್ ಮೋರ್ ಫಾರ್ ದಿಸ್ ಸಾಂಗ್, ಪರ್ಟಿಕ್ಯುಲರ್ ಈ ಸಾಂಗಿಗೆ. ಈ ಸಾಂಗ್ ಇನ್ನೂ ಚೆನ್ನಾಗಿ ಹಾಡಬೇಕಿತ್ತು ಅಂತ ಅನಿಸ್ತು. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ಗುರೂಜಿ. ರಾಜ್ಗೋಪಾಲ್ ಸರ್. ನೈಮಿಷಾ ಸರ್, ನನಗೇನು ಅನಿಸ್ತಂದರೆ, ನೀವು ಹೇಳಿದ್ರಿ ಐ ಬಿನ್ ಸ್ಟಡಿಂಗ್ ಕ್ಲಾಸಿಕಲ್ ಸಿನ್ಸ್ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ. ಎಸ್ ಸರ್. ಆ ಲೆವೆಲಿಗೆ ಇವತ್ತೇ ಇದು ರೆಂಡಿಷನ್ ಬರಲಿಲ್ಲ ಅಂತ ಅನಿಸಿತ್ತು. ಯಾಕಂದರೆ ಸ್ವಲ್ಪ ಬ್ಲಂಟ್ ಅನಿಸ್ತು. ಇದಕ್ಕೆ ಸ್ವಲ್ಪ ಎಕ್ಸ್ಪ್ರೆಷನ್ನು ಅದೆಲ್ಲ ಏನಂದರೆ ಇದು ಏನೋ ನಾನು ಈ ಕಟ್ ಇಲ್ಲಿಂದ ಇಲ್ಲಿಗೆ ಹಾಡಬೇಕು ಅಂದರೆ ಪಾಠ ಒಪ್ಸಿದಂಗಿತ್ತು. ದೇರ್ ವಾಸ್ ನೋ ಮಿಸ್ಟೇಕ್ಸ್, ಬಟ್ ಏನೋ ಸ್ವಲ್ಪ ಪಾಠ ಒಪ್ಸ್ದಂಗೆ ಕಟ್ಟಾಗಿ ಇಲ್ಲಿಂದ ಇಲ್ಲಿ ಈ ತಾಳಕ್ಕೆ ಇಲ್ಲಿ ನಾನು ನಿಲ್ಲಿಸ್ಬೇಕು, ಇದು ಮಾಡಬೇಕು. ಸ್ವಲ್ಪ ಇನ್ನೂ ಸ್ವಲ್ಪ ಅದರದ್ದೇನು ಹೇಳ್ತಾರೆ ಪಾಲಿಶ್ಡ್ ಬೇಕಿತ್ತು ಅಂತೇಳಿ. ಎಸ್ ಸರ್. ಅದರ್ವೈಸ್ ಓವರ್ ಆಲ್ ಇಟ್ ವಾಸ್ ಗುಡ್. ಬಟ್ ಗುರುಜಿ ಹೇಳ್ದಂಗೆ ಇನ್ನೂ ಸ್ವಲ್ಪ ಪಾಲಿಶ್ಡ್, ಸ್ವಲ್ಪ ಡೈನಾಮಿಕ್ಸ್ ಮತ್ತು ಎಕ್ಸ್ಪ್ರೆಷನ್ಸ್ ಎಲ್ಲ ಬೇಕಿತ್ತು. ಇದೇನೆಂದರೆ ಇಷ್ಟು ವರ್ಷ ಕ್ಲಾಸಿಕಲ್ ಕಲಿತ ಲೆಕ್ಕಕ್ಕೆ ಔಟ್ಪುಟ್ ಇನ್ನೂ ಚೆನ್ನಾಗಿರಬೇಕಿತ್ತು. ಎಸ್ ಸರ್. ಬಟ್ ಓವರ್ ಆಲ್ ಇಟ್ ವಾಸ್ ಓಕೆ. ಎಲ್ಲಿಯೂ ಮಿಸ್ಟೇಕ್ಸ್ ಮಾಡಲಿಲ್ಲ, ತಾಳಕ್ಕೆ ಸೇರ್ತಾ ಇತ್ತು. ವಿಲ್ ಸಿ ಏನಾಗುತ್ತೆ ಅಂತ. ಆಲ್ ದ ಬೆಸ್ಟ್. ಎಸ್ ಸರ್, ಥ್ಯಾಂಕ್ ಯು ರಾಜ್ಗೋಪಾಲ್ ಸರ್. ಹೇಗೆ ಅನ್ನಿಸ್ತು ಕಮೆಂಟ್ ಎಲ್ಲ ಕೇಳಿ? ಖುಷಿ ಆಯಿತು ಅಷ್ಟೇ. ಎಸ್, ಥ್ಯಾಂಕ್ ಯು. ಖುಷಿಯಿಂದ ಇರಿ. ಥ್ಯಾಂಕ್ ಯು ಸೋ ಮಚ್. ನಾನು ಮೊದಲೇ ಹೇಳಿದಾಗೆ ಈ ಒಂದು ಸುತ್ತಲ್ಲಿ ಎಲಿಮಿನೇಷನ್ ರೌಂಡ್ ಇದೆ. ಇದರಲ್ಲಿ ಇಬ್ಬರು ಎಲಿಮಿನೇಟ್ ಆಗ್ತಾರೆ. ಉಳಿದವರು ನಮ್ಮೊಂದಿಗೆ ಸಂಗೀತದ ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾರೆ. ಮುಂದಿನ ಸಂಚಿಕೆಗೆ ಅವರು ಸೆಲೆಕ್ಟ್ ಆಗ್ತಾರೆ. ಹಾಗಾಗಿ ಈ ಒಂದು ಸಂಚಿಕೆಯ ಕೊನೆಯ ಸ್ಪರ್ಧೆಯ ಹಾಡನ್ನು ಕೇಳಿದಿರಿ. ಇನ್ನು ಮುಂದೆ ಆ ತೀರ್ಪುಗಾರರು ಯಾರನ್ನು ಎಲಿಮಿನೇಟ್ ಮಾಡ್ತಾರೆ, ಯಾರು ನಮ್ಮೊಂದಿಗೆ ಸಂಗೀತದ ಜರ್ನಿಯಲ್ಲಿ ನಮ್ಮೊಂದಿಗೆ ಸೇರ್ಕೋತಾರೆ ಎನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಅದಕ್ಕಿಂತ ಮೊದಲು ಒಂದು ಶಾರ್ಟ್ ಬ್ರೇಕ್. ನಮ್ಮ ಸೂಪರ್ ಸಿಂಗರ್
ಬ್ರೇಕ್ನ ನಂತರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸನ್ ಪ್ರೀಮಿಯಂ ರಿಪ್ ಅಂಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಸೀಸನ್ 3 ಪವರ್ಡ್ ಬೈ ಸಂತೋಷ್ 2 ಸ್ಟಾರ್ ರೈಸ್ ಭದ್ರಾವತಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರವನ್ನು ನೀಡಿದವರು ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆ ಧೃತಿ ಮಸಾಲಾ, ವಿಸ್ಮಯ ಪರಶಿನ ಕಡಾವು ಕಣ್ಣೂರು, ಹಾಗೆ ಎಲ್ರಿಗೂ ಸಹಕರಿಸಿದಂಥ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಇದೀಗ ಈ ಒಂದು ಸುತ್ತಿನಲ್ಲಿದ್ದಂಥ ಸ್ಪರ್ಧಿಗಳನ್ನು ಈ ವೇದಿಕೆಗೆ ಬರಮಾಡಿಕೊಂಡು ಇಬ್ಬರು ಎಲಿಮಿನೇಟ್ ಆಗ್ತಾರೆ. ಉಳಿದವರು ನಮ್ಮ ಜೊತೆ ಸಂಗೀತದ ಪಯಣವನ್ನು ಕಂಟಿನ್ಯೂ ಮಾಡ್ತಾರೆ. ಎಲ್ಲ ಸ್ಪರ್ಧಿಗಳನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ನಮ್ಮ ಸೂಪರ್ ಸಿಂಗರ್ ಈ ಒಂದು ಸಂಚಿಕೆಯಲ್ಲಿ 15 ಜನ ನಮ್ಮ ಜೊತೆ ಇದ್ದರು. ಇದರಲ್ಲಿ ನನಗೆಲ್ಲರ ಹಾಡು ನಿರೂಪಕನ ನೆಲೆಯಲ್ಲಿ ತುಂಬ ಖುಷಿಯಾಗಿದೆ. ನನಗೆ ಖುಷಿಯಾದರೆ ಸಾಕಾಗೋದಿಲ್ಲ, ಜಡ್ಜಸ್ಗಳಿಗೂ ಖುಷಿಯಾಗಿರಬೇಕು. ಹಾಗಾಗಿ ಇದರಲ್ಲಿ ಎಷ್ಟು ಜನ ನಮ್ಮ ಜೊತೆ ಸಂಗೀತದ ಜರ್ನಿಯನ್ನು ನಮ್ಮ ಜೊತೆ ಮಾಡ್ತೀರಾ ಹಾಗೂ ಇನ್ನೂ ಇಲ್ಲಿಗೆ ಜರ್ನಿಯನ್ನು ಎಂಡ್ ಮಾಡ್ತೀರಾ ಅಂತ ನನಗಂತೂ ಗೊತ್ತಿಲ್ಲ. ಹಾಗಾಗಿ ಎಲ್ರಿಗೂ ಎದೆಯಲ್ಲಿ ಡಬಡಬ ಆಗ್ತಾ ಇದೆಯಲ್ಲ ಎಲ್ರಿಗೂ, ಹೌದಲ್ವಾ? ಮುಖ ನೋಡೋ ಗೊತ್ತಾಗ್ತದೆ. ಇವಾಗ ಮಾತಾಡುವಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹಾಗಾಗಿ ಡೈರೆಕ್ಟಾಗಿ ನಾವು ಜಡ್ಜಸ್ ಹತ್ರ ಹೋಗೋಣ. ಅವರೇನು ಹೇಳ್ತಾರೆ, ಯಾರ ಪಾಲಿಗೆ ಅದೃಷ್ಟ ಲಕ್ಷ್ಮಿ ಒಲಿದಿದ್ದಾಳೆ, ಹಾಗೆ ಯಾರು ಈ ಒಂದು ಜರ್ನಿಯನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ ಅಂತ ಎನ್ನುವಂಥದ್ದು ಕಾದು ನೋಡಬೇಕು. ಓವರ್ ಟು ಜಡ್ಜಸ್. ಐ ಥಿಂಕ್ ಫೈನಲ್ 90ಇಂದ ಕಮ್ಮಿಯಾಗಿ ಯು ಆರ್ ಲಕ್ಕಿ ಟು ಬಿ ಇನ್ ದ ಟಾಪ್ 15. ಸೊ ಕಂಗ್ರ್ಯಾಚುಲೇಷನ್ಸ್ ಎವ್ರಿಬಡಿ. ನಮ್ಮ ಸೂಪರ್ ಸಿಂಗರ್ ಅಫ್ಕೋರ್ಸ್ ಕಾಂಪಿಟಿಷನ್ ಅಂದರೆ ಫೈನಲ್ಲು ಅಷ್ಟೇ, ಒಂದು 4-3 ಜನ ವಿನ್ನರ್ಸ್ ಅಂತ ಇರುತ್ತೆ. ಫಸ್ಟ್ ಒಬ್ಬರೇ ಬರೋದು, ಜಾಸ್ತಿ ಶೇರ್ ಅಂತ ಆಗಲ್ಲ, ಯೂಶ್ವಲಿ ಆಗೋದಿಲ್ಲ. ಬಿಕಾಸ್ ಮೈನ್ಯೂಟ್ ಡೀಟೇಲ್ಸಲ್ಲಿ ಮಾರ್ಕ್ಸ್ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಇನ್ನು ಎಲ್ಲ ರೌಂಡಲ್ಲಿ ಒನ್ ಸ್ಮಾಲ್ ಮಿಸ್ಟೇಕ್, ಐ ಥಿಂಕ್ ದಟ್ ವಿಲ್ ಕಾಸ್ಟ್ ಯು ಅ ಲಾಟ್. ಆ್ಯಂಡ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯು ಆರ್ ಆಲ್ ಆರ್ ವೆರಿ ಟ್ಯಾಲೆಂಟೆಡ್. ಕಾರಣ ಈ ಏಜಲ್ಲಿ ಈ ಕಾಂಪಿಟಿಷನ್ಗೆ ಬಂದು ಈ ಲೆವೆಲ್ಗೆ ಬರೋದೇ ದೊಡ್ಡ ವಿಷಯ. ಸೊ ಅಫ್ಕೋರ್ಸ್ ಆ್ಯಸ್ ಅ ರೂಲ್ ಈ ಎಪಿಸೋಡಲ್ಲಿ ಇಬ್ಬರನ್ನು ನಾವು ನಮ್ಮ ಜರ್ನಿಯಿಂದ ಕಳ್ಕೋಬೇಕಾಗತ್ತೆ. ಸೊ ಯಾರಿಬ್ಬರು ಅಂತ ಹೇಳೋ ಬದಲು ನಾನು ಐ ಥಿಂಕ್ ಯಾರು ಈ ಸಲದ ಪರ್ಫಾರ್ಮಿಂಗ್ ಚೆನ್ನಾಗಿ ಮಾಡಿದ್ದಾರೆ ಅವ್ರ ಹೆಸರನ್ನು 1 by 1 ಹೇಳ್ತೀನಿ. ಓಕೆ, ಒಬ್ಬೊಬ್ಬರ ಹೆಸರು ಹೇಳ್ತೀನಿ, ಅವ್ರು ಮಾತ್ರ ಈ ಕಡೆ ಬಂದರೆ ಆಯಿತು. ದೇ ಆರ್ ಸೇಫ್ ಆ್ಯಂಡ್ ಆ್ಯಕ್ಚುಲಿ ವಿ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ದೆಮ್ ಫಾರ್ ಪರ್ಫಾರ್ಮಿಂಗ್, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಕ್ಕೆ. ಐ ಥಿಂಕ್ ಫಸ್ಟ್ ಐ ಕುಡ್ ಸೇ ಇಟ್ಸ್ ವಿಜಯಲಕ್ಷ್ಮಿ, ಸೇಫ್. ಎಸ್, ವಿಜಯಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಬಾರಮ್ಮ. ಧಾರಿಣಿ, ಯು ಆರ್ ಸೇಫ್. ನಮ್ಮ ಸೂಪರ್ ಸಿಂಗರ್ ನಯನಗೌರಿ, ಯು ಆರ್ ಸೇಫ್. ಅದು ಇರಲಿ. ನಮ್ಮ ಸೂಪರ್ ಸಿಂಗರ್ ಪಲ್ಲವಿ, ಯು ಆರ್ ಸೇಫ್. ನಮ್ಮ ಸೂಪರ್ ಸಿಂಗರ್ ಪರೀಕ್ಷಿತ್ ಪುಂಜ, ಯು ಆರ್ ಸೇಫ್. ಜೋರಾಗಿ ಬರಲಿ ಕೈ ಚಪ್ಪಾಳೆ. ನಮ್ಮ ಸೂಪರ್ ಸಿಂಗರ್ ಮೇಘನಾ, ಯು ಆರ್ ಸೇಫ್. ಮೇಘನ, ಕೊಡಗು, ಫ್ರಮ್ ಕೊಡಗು. Yeah. So, a big round of applause for the performers of the day. ನಮ್ಮ ಎಲ್ಲ 6 ಜನ performers, they have done really good. ಈ ವೀಕಲ್ಲಿ I think these are the top performers. So you are safe and you can come down and ಸೂಪರ್ ಸಿಂಗರ್ ಓಕೆ. ಈಗ ಇದರಲ್ಲಿ ಇಬ್ಬರು ನಮ್ಮ ಜರ್ನಿಯಲ್ಲಿ ಇರಲ್ಲ. ಸೊ ಯಾರು ಆ ಇಬ್ಬರು ಆಗಿರ್ಬೋದು? ನಿಮ್ಮ ಹತ್ರ ಶೋಧನ್ ಯಾರಾಗಿರ್ಬೋದು? ಶೋಧನ್ ಗೊತ್ತಿಲ್ಲ ಸರ್. ಅಲ್ಲ, ಯಾರಾಗಿರ್ಬೋದು, ಯಾರು ವೀಕ್ ಅಂತ ನೀವು ನೋಡಿದ್ರಲ್ಲ ಇಡೀ ಕಾಂಪಿಟೇಷನ್. ಹೇಳಿ ಶೋಧನ್ ಅವರೇ, ನಾಚ್ಕೋಬೇಡಿ, ಹಾಗಂತಿಲ್ಲ, ಧೈರ್ಯ ತಗೊಂಡು ಹೇಳಿ. ಎಲ್ಲರೂ ಒಳ್ಳೆ ಆಡಿದ್ದಾರೆ. ಎಲ್ಲರೂ ಒಳ್ಳೆಯಾಗಿದ್ದಾರೆ, ಎಲ್ಲರೂ. ಯಾಕಂದರೆ ಎಲ್ಲರೂ ಟಾಪ್ 15ನಲ್ಲಿರೋರು, ಚೆನ್ನಾಗಿ ಆಡಲೇಬೇಕು. ಬಟ್ ಕಾಂಪಿಟೇಷನ್ ಟಫ್ ಆಗಿದೆ. ನೆಕ್ಸ್ಟ್ ರೌಂಡಿಗೆ ಯಾರು ಒಂದು ಇಬ್ಬರನ್ನು ಬಿಡಬೇಕಾಗತ್ತೆ. ದಟ್ಸ್ ಅ ರೂಲ್ ಆಫ್ ದ ಕಾಂಪಿಟೇಷನ್. ಯಾರಾಗಿರ್ಬೋದು ಅಂತ? ನಾನು ತುಂಬ ದೊಡ್ಡ ಸಾಂಗ್ ಸೆಲೆಕ್ಟ್ ಮಾಡಿದ್ದೇನೆ, ಮೇ ಬಿ. ಹಾಂ,
ನಾನು ಸ್ವಲ್ಪ ತುಂಬ ದೊಡ್ಡ ಸಾಂಗ್ ಸೆಲೆಕ್ಟ್ ಮಾಡಿದ್ದೇನೆ. ಮೇ ಬಿ ನಾನು ಇವತ್ತು ಪ್ರಾಬ್ಲಮ್ ಆಗಿದ್ದು ಸಾಂಗ್ ಸೆಲೆಕ್ಷನಲ್ಲಿ. ಕೆಲವ್ರದ್ದು ಪರ್ಫಾರ್ಮೆನ್ಸು ಸಾಂಗ್ ಸೆಲೆಕ್ಷನಲ್ಲೇ ನೆಗೆಟಿವ್ ಆಗಿದೆ ಇವತ್ತು. ಓಕೆ, ನೆಕ್ಸ್ಟ್ ಯಾರಾಗಿರ್ಬೋದು? ಗೊತ್ತಾಗ್ತಿಲ್ಲ ಸರ್. ಸಾರಿ ಚೆನ್ನಪ್ಪ ಅವರೇ, ಒಂದು ರಫ್ ಆಗಿ ಯಾರಾಗಿರ್ಬೋದು? ಬರಲಿ ಜೋಶ್. ಸರ್ ಗೊತ್ತಾಗ್ತಿಲ್ಲ. ನನ್ನ ಬದಲು ನಮ್ಮ ತಮ್ಮ ಹೇಳ್ತಾನೆ, ದಯವಿಟ್ಟು. ನನ್ಗೆ ಗೊತ್ತಾಗ್ತಿಲ್ಲ ಸರ್. ನನ್ನ ಬದಲು ಹಾಡು ಹಾಡಕ್ಕೆ ಬರುತ್ತೆ ಅಲ್ವಾ? ಭಯ. ಹಾಡು ಹಾಡ್ತೀರಾ? ಹಾಡು ಹಾಡಕ್ಕೆ ಬರುತ್ತೆ. ನೀವು ಹೆಂಗೆ ಹಾಡಿದ್ದೀರಿ ಅಂತ ನಿಮ್ಗೆ ಗೊತ್ತಾಗತ್ತಾ? ಬೇರೆಯವ್ರು ಹೆಂಗೆ ಹಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಗೊತ್ತಾದ್ರೂ ಸರ್ ಅದಕ್ಕೆ ಜಡ್ಜ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಗೊತ್ತಾಗಲಿ ಅಲ್ಲ, ಒಂದು ರಫ್ ಆಗಿ ಚೆನ್ನಾಗಿ ಹಾಡಿಲ್ಲ ಅಂತಂದ. ಈಗ ಹಾಡು ಹೆಂಗೆ ಗೊತ್ತಾ, ಚೂರು ಮಿಸ್ ಆದರೆ ಕಿವಿ ಕೇಳುತ್ತೆ. ಅದು ಗುಟ್ಟಿನ ವಿಷಯ ಅಲ್ಲ, ಹಿಂಗೆ ಇಟ್ಕೊಳಕ್ಕಾಗಲ್ಲ. ಈಗ ಇದರಲ್ಲಿ ಲೀಸ್ಟ್ ಮಾರ್ಕು ಇಬ್ಬರದಿದೆಯಲ್ಲ, 4 ಜನ ಅವರನ್ನೇ ಸೆಲೆಕ್ಟ್ ಮಾಡಿದ್ದು. ಇದರಲ್ಲಿ ಕೆಲವೊಮ್ಮೆ ಡಿಫ್ರೆನ್ಸ್ ಬರುತ್ತೆ, ಒಬ್ಬರು ಹೆಚ್ಚು ಕಮ್ಮಿ ಆಗುತ್ತೆ. ಬಟ್ ಇವತ್ತು ದೇರ್ ಇಸ್ ನೋ ಡಿಫ್ರೆನ್ಸ್. ಲೀಸ್ಟ್ 2 ಲೀಸ್ಟೇ ಇದ್ದಿದ್ದು, ಎಲ್ಲರ ಲೀಸ್ಟಲ್ಲೂ ಲೀಸ್ಟ್ ಇದೆ. ಅಂದರೆ ನನಗೆ ಹಾಡು ಮಾತ್ರ ಬರುತ್ತೆ, ಹಾಡು ಹೆಂಗೆ ಹಾಡಿದ್ದೀನಿ ನಮಗೂ ಗೊತ್ತಾಗಲ್ಲ ಅಂತ ಹೇಳ್ದಂಗೆ ಆಯಿತು. ಹಾಡು ಹಾಡಕ್ಕೆ ಬಂದರೆ ಯಾರ್ದು ತಪ್ಪು ಜಾಸ್ತಿ ಅಂತ ಗೊತ್ತಾಗತ್ತೆ. ನಮ್ಮ ಕಮೆಂಟ್ ಕೇಳಿ ಅಲ್ಲ, ಹಾಡು ಕೇಳಿದ ತಕ್ಷಣ ಗೊತ್ತಾಗುತ್ತೆ ಯಾವುದು. ಈಗ ಆಗ ಲಾಸ್ಟ್ ಯಾರು ಹಾಡಿದ್ದು ನನಗೆ ಗೊತ್ತಾಗ್ತಾ ಇದೆ, ನಾನು ತಪ್ಪು ಹಾಡ್ತಾ ಇದ್ದೀನಿ ಅಂತ ಹೇಳಿದರು. ಅಂದರೆ ಅದು ಗೊತ್ತಾದರೆ ಸರಿ ಮಾಡ್ಬೋದು, ನೆಕ್ಸ್ಟು ಗೊತ್ತಾಗದಿದ್ರೆ ಏನು ಮಾಡೋಕ್ಕಾಗಲ್ಲ. ಸೊ ಲೀಸ್ಟ್ ಯಾರಕ್ಕೆ ಹಾಡಿರ್ಬೋದು ನಿಮ್ಮ ಲೆಕ್ಕದಲ್ಲಿ ಕೇಳಿದ್ರಲ್ಲಿ? ನಾವು ಹೇಳಬೇಕಾಗತ್ತೆ. ಏನಾಗುತ್ತೆ ಅಂದರೆ ನಾವು ಹೇಳ್ತೀವಿ, ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕಂಟೆಸ್ಟೆಂಟ್ಸ್ ಹೇಳ್ತಾರೆ, ಜಡ್ಜಸ್ಗೆ ಏನು ಗೊತ್ತು, ನಾನು ಚೆನ್ನಾಗಿ ಆಡಿದ್ದೀನಪ್ಪ, ಅವ್ರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರೆ. ಕರೆಕ್ಟಾ? ಅದಕ್ಕೆ ಹೇಳಬೇಕಾದ ಧೈರ್ಯ ಇರಬೇಕಲ್ಲ ಹೇಳಬೇಕಾದ್ರೆ. ಓಕೆ, ಇವರು ಕಮ್ಮಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಎದುರಲ್ಲಿ ಹೇಳಬೇಕು. ಇಲ್ಲ ಸರ್, ಎಲಿಮಿನೇಷನ್ ನನ್ನ ಬಗ್ಗೆ ನಾನು ತೂಕ ಮಾಡ್ಕೊಂಡಾಗ. ಓಕೆ, ನೀವು ಎಲ್ಲಿದ್ದೀರಾ ಹಾಗಾದರೆ? ನಾನು ಎಲಿಮಿನೇಟ್ ಆಗಿರ್ಬೋದೇನೋ ಅಂತ ಅನ್ಕೊತೀನಿ ಸರ್. ಓಕೆ, ಸೊ ಇಬ್ಬರು ಅವರವರೇ ಅಂದ್ಕೊಂಡಿದ್ದಾರೆ ಅವರು ಎಲಿಮಿನೇಟ್ ಆಗ್ತಾ ಇದ್ದಾರೆ ಅಂತ. ನಿಮ್ಮ ಕಾನ್ಫಿಡೆನ್ಸ್ ಇಸ್ ವೆರಿ ಗುಡ್. ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ಲಾಸ್ಟ್ ಬಟ್ ನಾಟ್ ಒನ್ ಅವರು. ಓಕೆ, ನೆಕ್ಸ್ಟ್ ಇಬ್ಬರು ಮೇ ಬಿ ಅಣ್ಣವ್ರು ಇರ್ಬೋದು ಸರ್. ಓಕೆ ಓಕೆ, ಇದು ಖುಷಿ ಆಯಿತು. ಅಟ್ಲೀಸ್ಟು ಅದು ಧೈರ್ಯ ಇರಬೇಕಲ್ಲ ಹೇಳಬೇಕಂದ್ರೆ ಓಕೆ ಆಗಿರ್ಬೋದು ಅಂತ. ಗುಡ್. ನೆಕ್ಸ್ಟ್ ಆದಿತ್ಯ. ಸರ್, ಫ್ರ್ಯಾಂಕ್ಲಿ ಸೇಯಿಂಗ್ ಐ ಫೀಲ್ ಇಟ್ಸ್ ಮೀ. ಆ್ಯಂಡ್ ಲಾಸ್ಟ್ ಬಟ್ ಒನ್ ಆ್ಯಂಡ್ ಇವಳು ಸರ್, ಪಿಂಕ್ ಕಲರ್. ವಿದಿನ್ 3 ಯಾರಾದರೂ ಎಲಿಮಿನೇಷನ್ ಆಗ್ತಾರೆ. ಇಬ್ಬರು 3 ಜನ ಹೋಗ್ತೀರಾ? ಓಕೆ, ಹೌದು. ನೆಕ್ಸ್ಟ್ ನೈಮಿಷಾ. ಹಾಂ, ಅವ್ಯ. ಯಾರು? ಅವ್ಯ ಪುತ್ತೂರು. ಓಕೆ ಓಕೆ, ಅದ್ಯಾ 2. ಓಕೆ, ನೆಕ್ಸ್ಟ್. ಅರೆ ಮಸ್ತ್ ಭಂಗ ಮತ್ತಿದ್ದೀರ, ಹಂಚಿದ್ದೇನೆ ಬಂದಿರು. ಆದಿತ್ಯ ಕರ್ಕೈರ ಆ್ಯಂಡ್ ನೈಮಿಷಾ ಶೆಟ್ಟಿ. ಓಕೆ, ನೆಕ್ಸ್ಟ್. ಮೇ ಬಿ ಇವರ್. ಹಾಂ, ಓಕೆ, ನೆಕ್ಸ್ಟ್. ಸೊ ಮೇ ಬಿ ಇಟ್ಸ್ ಮೀ ಓನ್ಲಿ. ಮೊಕ್ಕ ಪೂರ ಬಂದಾಗ ಹಂಚವನ್ರೆ ಅಪ್ಪನ. ಓಕೆ, ನೆಕ್ಸ್ಟ್. ನೈಮಿಷಾ. ಓಕೆ, ನಮ್ಮ 4 ಜನ ಜಜ್ಮೆಂಟಲ್ಲಿ ಮಿಸ್ಟೇಕ್ ಇದೆ. ಓಕೆ, ಇಟ್ಸ್ ಐ ಥಿಂಕ್ ನೈಮಿಷಾ ಯು ಆರ್ ಸೇಫ್. ನಮ್ಮ ಸೂಪರ್ ಸಿಂಗರ್. ಹ್ಯಾಪಿನೆಸ್ ಓವರ್ಲೋಡೆಡ್. ಯು ಶುಡ್ ಎಂಜಾಯ್ ದಿಸ್ ಮೂಮೆಂಟ್. ಸೊ ಎಟ್ ದ್ಯಾಟ್ ಟೈಮ್ ಯು ಶುಡ್ ಡೂ ವಾವ್, ಡೂ ನೌ. ಹಬ್ಬ ಯಾವ ತುಲೆ ಇತ್ತೆ ಬರ್ತಾನೆ ಖುಷಿ. ಮಮತಾ ಯು ಆರ್ ಸೇಫ್. ಇತ್ತೆ ನೈಕ್ ಖಾಲಿ ಇತ್ತೆ ತುಯಿನ್ಯ. ಖುಷಿ ಆಗಲಿಲ್ಲ ನಿಮಗೆ? ವಾವ್ ವಾವ್. ಹಾಂ, ಶ್ರೀ ಗೌರಿ ಸೇಫ್. ಗೌರಿ ಬ್ಯಾಂಕಲ್ಲಿ ಲೋನ್ ಸಿಗೋ ಚಾನ್ಸ್. ಈಗ ಈ 6ರಲ್ಲಿ ಇಬ್ಬರು ನಮ್ಮ ಜರ್ನಿ ಬಿಟ್ಟು ಹೋಗ್ತಾ ಇದ್ದಾರೆ. ದಟ್ಸ್ ಆ್ಯಕ್ಚುಲಿ ಇಬ್ಬರು ಹೇಳಬೇಕಂದ್ರೆ ಪೊಟೆನ್ಷಿಯಲ್ ಇದ್ದ ಸಿಂಗರ್ಸು. ಸಾಂಗ್ ಸೆಲೆಕ್ಷನ್ ಮಿಸ್ಟೇಕು 100% ಹೇಳ್ತೀನಿ. ಇಟ್ ವಾಸ್ ರಾಂಗ್ ಸೆಲೆಕ್ಷನ್ ಆಫ್ ಸಾಂಗ್ಸ್. ನಥಿಂಗ್ ಟು ಫೀಲ್ ಬ್ಯಾಡ್ ಅಬೌಟ್. ಡೆಫಿನೆಟಾಗಿ ನಿಮಗೆ ಏಜು ಇದೆ. ನೆಕ್ಸ್ಟ್ ಕಾಂಪಿಟೇಷನ್ ಯು ಕ್ಯಾನ್ ಬಿ ಬ್ಯಾಕ್. ಐ ಥಿಂಕ್ ವಿಲ್ ಬಿ ಲೂಸಿಂಗ್
ಆದಿತ್ಯ ಆ್ಯಂಡ್ ಅನುಜ್ಞಾ ಲಕ್ಷ್ಮಿ. ಅನುಜ್ಞಾ ಚೆನ್ನಾಗಿತ್ತು, ಆದರೆ ನಿನ್ನ ಏಜಿಗೆ ದಟ್ ಸಾಂಗ್ ವಾಸ್ ಅ ಲಿಟಲ್ ಟೂ ಟಫ್. ಪರ್ಫೆಕ್ಷನಲ್ಲಿ ಮಿಸ್ಟೇಕ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಐ ಥಿಂಕ್ ಮಾರ್ಕ್ಸ್ ಸ್ವಲ್ಪ ಕಟ್ ಆಯಿತು. ಸೊ ಡೆಫಿನೆಟ್ಲಿ ನಿನ್ನ ಏಜಿಗೆ ಯು ಆರ್ ರಿಯಲಿ ಗುಡ್. ಐ ಥಿಂಕ್ ಟೈಮ್ ಇದೆ, ಮತ್ತೆ ಯು ಕ್ಯಾನ್ ಕಮ್ ಟು ದ ಕಾಂಪಿಟೇಷನ್ ಬ್ಯಾಕ್. ಸೊ ಆದಿತ್ಯ ಆ್ಯಂಡ್ ಅನುಜ್ಞಾ, ಎನಿ ಲಾಸ್ಟ್ ಟಾಕ್ಸ್? ಅನುಜ್ಞಾ, ಇವತ್ತಿಗೆ ನಮ್ಮ ಸಂಗೀತ ಜರ್ನಿ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಇನ್ನೂ ತುಂಬ ವೇದಿಕೆಗಳು ಸಿಗ್ಬೋದು, ಬಟ್ ಈ ವೇದಿಕೆಯ ಬಗ್ಗೆ 2 ಮಾತು. ತುಂಬ ಖುಷಿ ಆಯಿತು ಇಲ್ಲಿ ತನಕ ಬಂದದ್ದು. ನೆಕ್ಸ್ಟ್ ಸೀಸನ್ಗೆ ವಾಪಸ್ ಬರ್ತೇನೆ. ಶೂರ್, ದಟ್ಸ್ ಅ ಕಾನ್ಫಿಡೆನ್ಸ್. ಗುಡ್. ಅವರು ಭಾರಿ ಕಾನ್ಫಿಡೆನ್ಸಲ್ಲಿ ಆದಿತ್ಯ ಬರಬೇಕು. ವಿ ಆರ್ ವೇಟಿಂಗ್ ಫಾರ್ ಯು. ಓಕೆ, ಡೋಂಟ್ ವರಿ ಅಬೌಟ್ ದಟ್. ಸಿ ಸಕ್ಸಸ್ನೆಸ್ ಇಸ್ ದಟ್ ಈಸ್ ಬಂಗ ಸಿಂಪಲ್ ಡಿವಾನಿ ತುಳುಟು ಪನಿ ತುಳುಟು ಬರೋಣ ಅವ್ರವ್ರು ಅಂಚ ಆಪುಂಡು ದಾಲ ಅನ್ಪರ ಅಭಿಷ ಹತ್ತೆ ಹೆಡ್ಡೆ ಕಡೆ ಬಂತೋಲಿ. ಎಸ್ ಸರ್, ನಿಜ ಹೇಳಬೇಕಂದ್ರೆ ನನಗೆ ಇಷ್ಟು ಬಂದದೇ ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಲಾಸ್ಟ್ ಸೀಸನ್ ವೆನ್ ಐ ಪಾರ್ಟಿಸಿಪೇಟೆಡ್ ಆ್ಯಂಡ್ ಇನ್ ಎನಿ ಅದರ್ ಕಾಂಪಿಟೇಷನ್ ವೇರ್ ಐ ಪಾರ್ಟಿಸಿಪೇಟೆಡ್, ಐ ಟು ನೆವರ್ ಗೋ ಫ್ರಮ್ ದ ಫಸ್ಟ್ ಮೊದಲನೇ ಸ್ಟೇಜಿಂದ ಸೆಕೆಂಡ್ ಸ್ಟೇಜಿಗೆ ನಾನು ಹೋಗ್ತಿರಲಿಲ್ಲ. ಎಲ್ಲದರಲ್ಲಿ ಫಸ್ಟ್ ಸ್ಟೇಜಲ್ಲಿ ಹೋಗ್ತಿದ್ದೆ. ಬಟ್ ಆಫ್ಟರ್ ಪೀರಿಯಡ್ ಆಫ್ ಪ್ರಾಕ್ಟೀಸ್ ವಿತ್ ಮೈ ಗುರೂಜಿ ಆರ್ ವಾಟ್, ನಾಟ್ ಅ ಲಾಂಗ್ ಪೀರಿಯಡ್ ಬಟ್ some practice, I'm proud that I've at least come till here. So I will practice more and try to achieve in future. Good. ಯಾಕಂದರೆ ಯು ವೇರ್ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಒಂದು ಪರ್ಫಾರ್ಮೆನ್ಸಸ್ ಯು ಆರ್ ಜಸ್ಟ್ ಅಮೇಝಿಂಗ್. ಕೆಲವೊಮ್ಮೆ ಹೋಪ್ ಇಟ್ಕೋತೀವಿ, ಬಟ್ ವೆರಿ ನೆಕ್ಸ್ಟ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಲಾಸ್ಟ್ ರೌಂಡ್ಸ್ and yeah, all the best Thanks. For your other endeavors. Thank you, sir. Thank you for being with us. Yes, thank you so much. Don't lose any hopes. Practice can make better than everyone. This gives hope. Yeah. That is the other. Thank you. See, confidence ಅಲ್ಲಿ ಕಲಿಬೇಕು. Confidence ಇಲ್ಲಿ ಕಲಿಬೇಕು. ಹಾಗೆಲ್ಲ ಸರ್, ಸಂಗೀತ ಅಂದರೆ ಅದು ದಿಸ್ ಇಸ್ ನೆವರ್ ಲಾಸ್ಟ್. ಅದು ವಿನ್ನರ್ ಲೂಸರ್ ಅಂತ, ಅದು ಇಟ್ ವಿಲ್ ಬಿ ಲೈಕ್ ಫಾರ್ n ನಂಬರ್ ಆಫ್. ಸಂಗೀತ ಇಸ್ ಲೈಕ್ ದಟ್. ಅಲ್ಲ, ನಾನು ಹೇಳೋದು ಕಾನ್ಫಿಡೆನ್ಸ್ ಹೆಂಗಿರ್ಬೇಕಂದ್ರೆ, ಈಗ ಮಂಜು ಇಂಗ್ಲೀಷ್ ಮಾತಾಡ್ತಾರಲ್ಲ, ಆ ಕಾನ್ಫಿಡೆನ್ಸ್ ಅದು ಆ್ಯಕ್ಚುಲಿ ಬರಬೇಕಂತ ಇಲ್ಲ, ಕಾನ್ಫಿಡೆನ್ಸೇ ಮುಂದೆ ಇರುತ್ತೆ. ಎಲ್ಲದಕ್ಕಿಂತ ಮುಂದೆ ಕಾನ್ಫಿಡೆನ್ಸ್ ಇರುತ್ತೆ. ಸೊ ಆ್ಯಕ್ಚುಲಿ ಐ ಆಮ್ ಯೂನಿವರ್ಸಿಟಿ ಆಕ್ಸ್ಫರ್ಡ್, ಸೊ ದ್ಯಾಟ್ ಈಸ್ ಸೋ ಲಾಂಗ್ ಟು ಮೀ. ಐ ವೆಂಟ್ ತಿಂಗಳು ರಡ್ಸತ್. ಐ ಆಲ್ಸೋ ಆಕ್ಸ್ಫರ್ಡ್ ಅಲ್ಲಿ. ಕಂಗ್ರಾಟ್ಸ್. ಥ್ಯಾಂಕ್ಸ್. ಎನ್ನ ಕಾಲೇಜಿಗೆ ಕಲ್ತಿದ್ದೀರ ಅಂಚ ಕಾನ್ಫಿಡೆನ್ಸ್ ಇತ್ತು. ಎಸ್, ಯಾ. What do you want to talk? Anything? Nothing? And thanks, sir, for judging till now. Thank you so much. Thank you so much. Yes. Okay. Next ರೌಂಡಿಗೆ ಸೆಲೆಕ್ಟ್ ಆದವರಿಗೆ ಕಂಗ್ರಾಟ್ಸ್. ಹಾಗೆ ಯಾವುದೇ ಹೋಪ್ಸನ್ನು ಬಿಡಬೇಡಿ, ಬರ್ತಾ ಇರಿ, ಸಿಗ್ತಾ ಇರಿ, ಮಾತಾಡ್ತಾ ಇರೋಣ. ಓಕೆ, ಸರಿ. ಥ್ಯಾಂಕ್ ಯು ಸೋ ಮಚ್. ಈ ಸಂಚಿಕೆಯಲ್ಲಿ ನಾನು ಆಗಲೇ ಹೇಳಿದಾಗೆ 2 ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿದ್ದೆ. ಹಾಗೆ 2 ಎಲಿಮಿನೇಟ್ ಆಗಿದ್ದಾರೆ, ಉಳಿದವರೆಲ್ಲ ಸೆಲೆಕ್ಷನ್ ಆಗಿದ್ದಾರೆ. ಓಕೆ, ಈ ಒಂದು ಸಂಚಿಕೆಯನ್ನು ಮುಕ್ತಾಯಗೊಳಿಸುವಂಥ ಹೊತ್ತು ಸೆಲೆಕ್ಟ್ ಆದವರಿಗೆ ಕಂಗ್ರ್ಯಾಚುಲೇಷನ್. ಹಾಗೆ ತಮಗೆ ಕೂಡ ಕಂಗ್ರ್ಯಾಟ್ಸ್. ದೇವರು ಒಳ್ಳೇದು ಮಾಡಲಿ. ದೇವರು ನಿಮಗೆ ಆಯುರಾರೋಗ್ಯ ಭಾಗ್ಯ ಸುಖ ಸಂಪತ್ತು ನೀಡಿ ಕರುಣಿಸಲಿ. ಬರುವಂಥ ಕಷ್ಟ ನಷ್ಟಗಳು ದೂರಾಗಿ ಜೀವನದಲ್ಲಿ ಉನ್ನತ ಶ್ರೇಯಸ್ಸು ಅಭಿವೃದ್ಧಿ ಸಿಗಲಿ ಅಂತ ನಾನು ಈ ವೇದಿಕೆಯಲ್ಲಿ ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಈ ಒಂದು ಎಪಿಸೋಡನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಸೀಸನ್ 3 ಪವರ್ಡ್ ಬೈ ಸಂತೋಷ್ 2 ಸ್ಟಾರ್ ರೈಸ್ ಭದ್ರಾವತಿ. ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೇವೆ. ಎಲ್ರಿಗೂ ಟಾಟಾ, ಬಾಯ್. ನಮ್ಮ ಸೂಪರ್ ಸಿಂಗರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್, ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು ನಮ್ಮ ಸೂಪರ್ ಸಿಂಗರ್.